ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಬಿಮೂಡ ಗ್ರಾಮದ ಪಲ್ಲಮಚಲಿನ ಕುವಡ್ಕ ಎಂಬಲ್ಲಿ ಕೆಲ ವರ್ಷಗಳಿಂದ ನಡೆಯುತ್ತಿರುವ ಕಪ್ಪು ಕಲ್ಲಿನ ಅಕ್ರಮ ಗಣಿಗಾರಿಕೆ ಸ್ಥಗಿತಗೊಳಿಸುವಂತೆ ಗ್ರಾಮಸ್ಥರು ಬಂಟ್ವಾಳ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಈ ಅಕ್ರಮ ಗಣಿಗಾರಿಕೆಗೆ ತೀವ್ರವಾದ ಸ್ಫೋಟಕಗಳನ್ನು ಬಳಸುವುದರಿಂದ ಮನೆಗಳು ಕಂಪನಗೊಳ್ಳುತ್ತಿರುವುದಲ್ಲದೆ ರಸ್ತೆಗಳಿಗೂ ಹಾನಿಯಾಗಿದೆ ಎಂದು ಸ್ಥಳೀಯ ನಾಗರಿಕರು ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿ ಗಮನ ಸೆಳೆದರು. ಈಗಾಗಲೇ ಈ ಕುರಿತು ಸ್ಥಳ ಪರಿಶೀಲನೆ ನಡೆಸಲು ಸೂಚಿಸಲಾಗಿದ್ದು, ಗಣಿ ಇಲಾಖೆಗೂ ಮಾಹಿತಿ ನೀಡಲಾಗಿದೆ. ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ರಫೀಕ್ ಪಲ್ಲಮಚಲು, ಚಂದ್ರಹಾಸ್ ಕಲ್ಲಗುಡ್ಡೆ, ಹರೀಶ್ ಕಲ್ಲಗುಡ್ಡೆ, ಹರ್ಷಿತ್ ಪಲ್ಲಮಚಲು, ಸಾದಿಕ್ ಪಲ್ಲಮಚಲು, ಉಮಾವತಿ ಬೆದ್ರಗುಡ್ಡೆ ಮೊದಲಾದವರು ಹಾಜರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯ 2025-26ನೇ ಸಾಲಿನ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆಯಡಿ ರೈತರಿಗೆ ಕೃಷಿಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ವೀರಕಂಬ ಗ್ರಾಮದ ತೆಕ್ಕಿಪಾಪು ನಳಿನಿ ಮೋನಪ್ಪ ಪೂಜಾರಿ ಅವರ ಮನೆಯ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೀರಕಂಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜನಾರ್ದನ ಪೂಜಾರಿ ಗೋಳಿಮಾರ್ ವಹಿಸಿದ್ರು. ಕಾರ್ಯಕ್ರಮವನ್ನು ಕೃಷಿಕರಾದ ಜಯಪ್ರಕಾಶ್ ತೆಕ್ಕಿಪಾಪು ಉದ್ಘಾಟಿಸಿದ್ರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂಟ್ವಾಳ ತಾಲೂಕು ತೋಟಗಾರಿಕಾ ನಿರ್ದೇಶಕ ದಿನೇಶ್, ತಾಲೂಕು ಕೃಷಿ ಅಧಿಕಾರಿ ನಂದನ್ ಶೆಣೆ, ಆತ್ಮ ಯೋಜನೆಯ ತಾಂತ್ರಿಕ ವ್ಯವಸ್ಥಾಪಕ ಹನುಮಂತ ಕಾಳಗಿ ರೈತರಿಗೆ ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ರೆಹಮಾನ್, ಪ್ರಗತಿಪರ ಕೃಷಿಕ ಮಜಿ ತಿರುಮಲೇಶ್ವರ ಕುಮಾರ್, ನಿವೃತ್ತ ಸೈನಿಕ ಚಂದ್ರಶೇಖರ್ ಉಪಸ್ಥಿತರಿದ್ದರು. ವೀರಕಂಬ ಗ್ರಾಮ ಪಶು ಸಖಿ ಪ್ರಚೀನಾ ಸ್ವಾಗತಿಸಿ, ಸ್ನೇಹ ಸಂಜೀವಿನಿ ಒಕ್ಕೂಟದ ಮುಖ್ಯ ಬರಹಗಾರ ಮಲ್ಲಿಕಾ ಶೆಟ್ಟಿ ವಂದಿಸಿದ್ರು. ಕೃಷಿ ಸಿಆರ್ಪಿ ಪುಷ್ಪಾವತಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕೃಷಿ ಸಖಿಗಳಾದ ನಮಿತಾ, ಗಾಯತ್ರಿ ಅಳಿಕೆ, ಸವಿತಾ ಡಿಸೋಸ, ಆತ್ಮ ಯೋಜನೆಯ ತಾಂತ್ರಿಕ ವ್ಯವಸ್ಥಾಪಕ ವಿರೂಪಾಕ್ಷ ಸಹಕರಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ಮಂಗಳೂರಿನ ಸೇಂಟ್ ಅಲೋಷಿಯಸ್ ಪ್ರೌಢಶಾಲೆಯ 2025-26ನೇ ಶಾಲಾ ಶೈಕ್ಷಣಿಕ ಸಾಲಿನ ಮಂತ್ರಿಮಂಡಲದ ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮವು ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ರೆವರೆಂಡ್ ಫಾದರ್ ಜಾನ್ಸನ್ ಪಿಂಟೋ ಎಸ್ಜೆ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ತದಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿ ನಾಯಕರು ತಮ್ಮ ಪ್ರತಿಜ್ಞೆಗೆ ಬದ್ಧರಾಗಿದ್ದು, ಮಾತಿನಲ್ಲೂ ಕೃತಿಯಲ್ಲೂ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿ ಶಾಲಾ ಶ್ರೇಯೋಭಿವೃದ್ಧಿಗೆ ಕಾರಣಕರ್ತರಾಗಬೇಕು ಎಂದು ಕರೆಯಿದ್ದರು. Continue to perform your duties very well. As you have already in the taking of the oath have said that you will do your duties with a commitment. Remember all those words and make sure that you live up to the expectation. Always it is said, your words will have weightage when you walk the talk. I say something and do something else. Surely our words will not have weightage. So therefore, when you lead, you should lead from the front. That is, a teacher always we say should not only teach from the book, but has to become a book. ಸಂಹಿತ್ ರಾಜ್ ಶಾಲಾ ನಾಯಕನಾಗಿ, ಚಿನ್ಮಯಿ ಸಿಎಸ್ ಉಪನಾಯಕಿಯಾಗಿ, ಅರ್ಮನ್ ಶೇಖ್ ಕಾರ್ಯದರ್ಶಿಯಾಗಿ ಹಾಗೂ ಧ್ರುವಿನ್ ಶೆಟ್ಟಿ ವಿರೋಧ ಪಕ್ಷದ ನಾಯಕನಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡಿದ್ರು. ಉಪಮುಖ್ಯೋಪಾಧ್ಯಾಯರಾದ ಲ್ಯಾನ್ಸಿ ಡಿಸೋಸಾ ಉಪಸ್ಥಿತರಿದ್ದರು.
ಶಿಕ್ಷಕರಾದ ಪ್ರವೀಣ್ ಮೊಂತೇರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ವಿದ್ಯಾರ್ಥಿಗಳಾದ ಸಾನ್ವಿ ಲೋಪು ಸ್ವಾಗತಿಸಿ ಸಂಹಿತ್ ರಾಜ್ ವಂದಿಸಿದ್ರು. ಶಿಕ್ಷಕರಾದ ಜಾನ್ ಚಂದ್ರನ್, ನಾಯಲ್ ಮಿನೇಜಸ್, ಬ್ರದರ್ ಪ್ರವೀಣ್, ಫೆಲ್ಸಿ ಲೋಬು, ಸುನಿತಾ ಪಾಯಸ್ ಅವರು ಪದವಿ ಪ್ರದಾನ ಸಮಾರಂಭಕ್ಕೆ ಸಹಕರಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಪತ್ರಕರ್ತ ವಿಜಯ ಕೋಟ್ಯಾನ್ರಿಗೆ ಪ್ರಸಕ್ತ ಸಾಲಿನ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಪತ್ರಕರ್ತ ವಿಜಯ ಕೋಟ್ಯಾನ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ಹೃದಯ ಬಡಿತವೇ ನಿರ್ಭೀತ ವರದಿಗಾರಿಕೆ. ನಿರ್ಭೀತ ವರದಿಗಾರಿಕೆ ಇಲ್ಲದ ಪತ್ರಿಕೋದ್ಯಮ ಅರ್ಥಹೀನ ಎಂದರು. ನನ್ನ ಹತ್ರ ಏನಾದ್ರು ಪೇಪರ್ ಬಂದರೆ ಓದೋ ಅಭ್ಯಾಸ ಇದೆ ನನಗೆ ಕೂಡ. ಏನಮ್ಮ ತೋರಿಸಿ ಒಂದೊಂದು ಅಂತ ಹೇಳಿ. ಅವ್ರ ಗಂಡನಿಗೆ ಯಾರೋ ಕೊಲೆ ಮಾಡಿದ್ದಾರೆ, ಒಂದು ಬ್ಯಾಚ್. ಅವರು ಕೊಲೆ ಮಾಡಿದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಎಲ್ಲ ಆಗುತ್ತೆ. ಮತ್ತು ಆಮೇಲೆ ಬೈಲ್ ಆಗುತ್ತೆ ಕೆಲವರಿಗೆ. ಆವಾಗ ನಮ್ಮವ್ರಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಆಗಲ್ಲ ಫಾಲೋ ಅಪ್ ಮಾಡೋದು. ಬಟ್ ಅವರು ಒಬ್ಬರೇ ಬೈಲಾದವರೆಲ್ಲರಿಗೆ ಹೈಕೋರ್ಟಿಗೆ ಹೋಗಿ ಅಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಮತ್ತೆ ಅರೆಸ್ಟ್ ಮಾಡಿಸ್ತಾರೆ. ಅಷ್ಟು ಆಗಿದೆಯೇ ಆಯಿತು. ಕೆಲವರು ಹೈಕೋರ್ಟಲ್ಲಿ ಬೇಲ್ ಮಾಡ್ಕೊಳ್ತಾರೆ. ಸುಪ್ರೀಂ ಕೋರ್ಟ್ ತನಕ ಒಬ್ಬಳೇ ಹೋಗಿ ಫೈಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಪಾಪ ಅದು ಕೂಡ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದಿರ್ತಾರೆ. ಬಂದು ಆಮೇಲೆ ನಾವೇನು ಕೆಲಸ ಮಾಡಬೇಕು ಇದು ಮಾಡಪ್ಪ ಅಂತೇಳಿ ಕೊಟ್ಟು ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಅದು ನೋಡಿದ್ದಾಗ ನಮ್ಗೆ ಅನಿಸುತ್ತೆ ಎಷ್ಟು ತಲೆನೋವು ಯಾರಿಂದನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ಕೂಡ ಯಾಕೆ ಈ ಹುಡುಗಿ ಹಿಂಗೆ ಹೋಗಿ ಪ್ರಯತ್ನ ಮಾಡ್ತಿದ್ದಲ್ಲ ಅಂತ ನೋಡಿದ್ದಾಗ ಶಿ ಹ್ಯಾಸ್ ಎ ಪರ್ಪಸ್ ಟು ಫೈಟ್ ಫಾರ್. ಇದೇ ನನ್ನ ಪರ್ಪಸ್ ಅಂದ್ಕೊಂಡು ಅವ್ರು ಫೈಟ್ ಮಾಡ್ತಿದ್ದಾಗ ಎಲ್ಲ ಧೈರ್ಯವೂ ಬರ್ತದೆ, ಯಾವುದಕ್ಕೂ ಹೆದರಲ್ಲ. ಕ್ಲಿಯರಾಗಿ ಕಾಣ್ತಾ ಇತ್ತು ಆ ಹುಡುಗಿಯನ್ನು ಕೂಡ ಜನ ಹೆದರಿಸ್ತಾ ಇದ್ದಾರೆ ಮಾಡಬೇಡ ಅಂತ ಹೇಳಿ. ಬಟ್ ಸ್ಟಿಲ್ ಇಲ್ಲ. ಅದೇ ರೀತಿಯಲ್ಲಿ ಜರ್ನಲಿಸಮ್ಗೆ ಏನು ಬೇಕು, ನನ್ನನ್ನು ಕೇಳಿದರೆ ಹಾರ್ಟ್ ಬೀಟ್ ಈಸ್ ಫಿಯರ್ಲೆಸ್ ರಿಪೋರ್ಟಿಂಗ್. ಆ ಫಿಯರ್ಲೆಸ್ ರಿಪೋರ್ಟಿಂಗ್ ಇಲ್ಲ ಅಂದರೆ ನಮ್ಮ ಜರ್ನಲಿಸಮ್ಗೆ ಅರ್ಥನೇ ಇರೋದಿಲ್ಲ. ಭಾಳಷ್ಟು ಉದಾಹರಣೆಗಳಿದ್ದಾವೆ ನಮಗೆ ಪ್ರಪಂಚದಲ್ಲಿದ್ದಾವೆ, ನಮ್ಮ ದೇಶದಲ್ಲಿದ್ದಾವೆ. ಉದಾಹರಣೆಗೆ ಈ ರಷ್ಯಾದಲ್ಲಿ ಒಬ್ಬ ರಿಪೋರ್ಟರ್ ಇದ್ದರು, ಯಾನ ಪೊಲಿಟಿಕೋಸ್ಲಾವಿಯ ಅಂತ. ಅಲ್ಲಿ ಆಗಿದ್ದಂಥ ಎಲ್ಲ ಅರಾಚಕಗಳ ಬಗ್ಗೆ, ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಬರೀತಾನೆ ಇದ್ದರು. ಕರ್ಕೊಂಡು ಬಂದರು, ಜೈಲಿಗೆ ಹಾಕಿದ್ರು, ಟಾರ್ಚರ್ ಮಾಡಿದ್ರು. ಇಲ್ಲ, ಬಟ್ ಶಿ ಡಸಂಟ್ ರಿಲೆಂಟ್. ನೀವೇನೇ ಮಾಡಿ ನಾನು ಮಾಡೋದು ಮಾಡ್ತಾನೆ ಇರ್ತೀನಿ, ಯಾಕಂದರೆ ನಾನು ನಿಜ ಬರೀಬೇಕು, ಪ್ರಪಂಚಕ್ಕೆ ಗೊತ್ತಾಗಬೇಕಂತ ಹೇಳಿ ಕರೆಕ್ಟಾಗಿ ಯಾರು ಮಾಡ್ತಾರೆ ಅವ್ರ ಬಗ್ಗೆನೇ ತಿಳ್ಕೊಂಡು ಬರೀತಾ ಇರ್ತಾರೆ. ಕೊನೆಗೆ ಸಾಯಿಸ್ಬಿಡ್ತಾರೆ. ಬಟ್ ಸ್ಟಿಲ್ ಅವ್ರು ಸಾಯಕ್ಕೆ ಮೊದಲು ಬರೆದಂಥ ಲಾಸ್ಟ್ ಆರ್ಟಿಕಲ್ ಕೂಡ ಏನು ತಪ್ಪುಗಳು ನಡೀತಾ ಇದ್ದಾವೆ ಅದನ್ನೆಲ್ಲವನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದಂಥ ಆರ್ಟಿಕಲ್ ಇದೆ. ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯ ತೀರ್ಪುಗಾರರಾದ ಪತ್ರಿಕೋದ್ಯಮ ಉಪನ್ಯಾಸಕ ಗುರುಪ್ರಸಾದ್ ಅವರು ಮಾತನಾಡಿ, ಹುಲಿವೇಷಕ್ಕೆ ಕದರ್ ನೀಡಿದ್ದ ಆಸಿಫ್ ವರದಿ ಸೌಹಾರ್ದತೆಯ ಲೇಖನವಾಗಿತ್ತು ಎಂದರು. ಅಂದ್ರೆ ಈ ಒಂದು ತಂಡ ಪ್ರೆಸ್ ಕ್ಲಬ್ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಏನು ಕೆಲಸ ಮಾಡ್ತಾ ಇದೆ, ಅದು ಒಂದು ಅತ್ಯಂತ ಈ ಸಮಯದಲ್ಲಿ ಜಿಲ್ಲೆಗೆ ಬೇಕಾಗುವಂಥ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಅಂದರೆ ಮಂಗಳೂರು, ಅದೇ ಈಗಾಗಲೇ ಅವರು ಹೇಳಿದ ಹಾಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಗಳೂರಿನ ಹೆಸರು ಹೇಗಿತ್ತು ಅದು ಇಲ್ಲಿನವರಿಗೆ ಗೊತ್ತಿತ್ತು. ಏನು ಅಂತ ಹೇಳಿದ್ರೆ ಅದು ಹಾಗಲ್ಲ, ನಮ್ಮ ಮಂಗಳೂರು ಹಾಗಲ್ಲ ಅಂತೇಳಿ. ಇಲ್ಲಿ ನಾವೆಲ್ಲ ಭಟ್ರು ಶೆಟ್ರು ಸಾಹೇಬರು ಅಲ್ವಾ, ಬೇರೆ ಎಲ್ಲರೂ ಒಟ್ಟಿಗೆ ನಾವು ಚೆನ್ನಾಗೇ ಇದೆ. ಆದರೆ ಹೊರಗಡೆಯಿಂದ ಬೆಂಗಳೂರಿನಲ್ಲಿ ನಮ್ಮ ಪತ್ರಕರ್ತರೇ ಏನು ಅಂತ ಹೇಳಿ ಬೆಂಗಳೂರು ಬಂದರೆ ಮಂಗಳೂರು ಹೀಗಲ್ವಾ ಅಂತ, ಅಂದರೆ ದೊಡ್ಡ ಒಂದು ಕೋಮು ಗಲಭೆ ಇರುವಂಥ ಪ್ರದೇಶ ಅಂತ ಹೇಳ್ತಾ ಇದ್ರು. ಇಲ್ಲಿಂದ ಸ್ಟೋರಿಗಳನ್ನು ತಗೊಳ್ಳುವಾಗಲೇ ಅದೆಲ್ಲ ಪತ್ರಕರ್ತರಿಗೆ ಗೊತ್ತಿದೆ. ಅಂದರೆ ಮಂಗಳೂರು ಹೀಗೆ, ಅಲ್ಲಿನ ಪ್ರಾಬ್ಲಮ್ ನಮಗೆ ಹಾಗಲ್ಲ, ನಾವು ಹೇಗೆ ಡಿಫೈನ್ ಮಾಡ್ಕೊಳ್ಳೋದು ನಮ್ಮನ್ನು ಅಂತ ಹೇಳೋ ಒಂದು ಪರಿಸ್ಥಿತಿ ಇದೆ. ಅದರ ಮಧ್ಯದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು, ಅದು 6 ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಒಂದು ಒಳ್ಳೆಯ ಕೆಲಸ. ಅದರಲ್ಲೂ ಕೂಡ ಸಾಮರಸ್ಯದ ಬಗ್ಗೆ. ಈಗ ಈ ವರ್ಷದ ಒಂದು ಇದಕ್ಕೆ ಜಡ್ಜ್ಮೆಂಟಿಗೆ ನನ್ನನ್ನು ಒಬ್ಬನನ್ನಾಗಿ ಸೆಲೆಕ್ಟ್ ಮಾಡಿದ್ದಕ್ಕೆ ಮೊದಲನೇದಾಗಿ ನಾನು ಪತ್ರಕರ್ತರ ಸಂಘ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಇರ್ಬೋದು, ಅವರಿಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಈ ಸಲ ಬಂದ ಒಂದು 6 ವರದಿಗಳು ಕೊನೆಯ ಹಂತದಲ್ಲಿದ್ದಾಗ ಎಲ್ಲ ವರದಿಗಳು ತುಂಬ ಚೆನ್ನಾಗಿತ್ತು.
ಅದನ್ನು ಹೆಸರು ಯಾರ್ದು ಅಂತ ಗೊತ್ತಿರೋದಿಲ್ಲ ನಮಗೆ. ಅದನ್ನು ಯಾರು ಬರೆದಿದ್ದಾರೋ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾಕೆಂದರೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ತನ್ನದೇ ಆದ ಶ್ರೇಷ್ಠತೆಯನ್ನು ಪಡ್ಕೊಂಡಿದ್ವು. ಸೊ 10 ಅಂಕ ಅಂತ ಹೇಳಿದಾಗ ಅದರೆಲ್ಲ ಎಲ್ಲವೂ ಕೂಡ 9ಕ್ಕಿಂತ ಮೇಲೆ ಕೊಡುವ ಅಂತ ಅನ್ನಿಸ್ತಾ ಇತ್ತು. ಪ್ರಶಸ್ತಿ ಸ್ವೀಕರಿಸಿದ ಪತ್ರಕರ್ತ ವಿಜಯ್ ಕೋಟ್ಯಾನವರು ಮಾತನಾಡಿ, ಇವತ್ತಿನ ಕಾಲಘಟ್ಟದಲ್ಲಿ ಸೌಹಾರ್ದತೆ, ಮಾನವೀಯತೆಯ ವರದಿ ಮಾಡುವುದು ಮಂಗಳೂರಿನ ನೈಜತೆಯ ಬಗ್ಗೆ ಭಯದಲ್ಲೇ ಹೇಳುವಂತಹ ಪರಿಸ್ಥಿತಿ ಇದೆ ಎಂದರು. ನಾನೊಬ್ಬ ಜರ್ನಲಿಸ್ಟ್ ಆಗಬೇಕಾದ್ರೆ ಈ ಹಂತಕ್ಕೆ ರೂಪಿಸಿದ ಅನೇಕ ಮಂದಿ ಇದ್ದಾರೆ. ಬಹುಶಃ ರೈಗಳು ಮಾತಾಡುವಾಗಲೇ ಇರ್ಬೋದು, ನನ್ನ ಹಿರಿಯರು, ಅದೇ ರೀತಿ ರವೀಂದ್ರ ಶೆಟ್ಟಿ ಸರ್, ಆರ್ಸಿ ಭಟ್ ಅವರು, ಆರೀಫ್ ಸರ್ ಅವರು, ರಾಮಣ್ಣ, ಮಹೇಶಣ್ಣ ಮಾತ್ರ ಸಿಬ್ಬಂದಿಗಳು, ಇವರೆಲ್ಲ. ಅದು ಮಾತ್ರ ಅಲ್ಲ, ಸತ್ಯಕ್ಕ, ಎಲ್ಲ ಒಬ್ಬರ ಇಲ್ಲಿ ಇದ್ದ ಎಲ್ಲರೂ ಈಗ ಇವತ್ತು ಈ ವೇದಿಕೆ ಮುಂಭಾಗೆ ಯಾರೆಲ್ಲ ಇದ್ದಾರ ಅವರೆಲ್ಲ ನನ್ನನ್ನು ಬೆಳೆಸಿದವರು. ಯಾಕಂದರೆ ಹಂತವಾಗಿ ನನ್ನ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡು ನಿರ್ದೇಶನ ನೀಡಿದವರು ನನ್ನೆಲ್ಲ ವೆಲ್ವಿಷರ್ಗಳು. ಹೆಸರು ಹೇಳಿದರೆ ಎಲ್ಲರ ಹೆಸರು ಹೇಳಬೇಕಾದಿತ್ತು, ಆ ರೀತಿಯ ಕೊಡುಗೆ ನೀಡಿದವರು ಅಂತ ಹೇಳುತ್ತಾ ನನ್ನ ಮಾವ ಬಂದಿದ್ದಾರೆ, ನನ್ನ ಮಿಸ್ಸಸ್ನ ತಂದೆ ಉಮನಸ್ ಅಂತ ಸುವರ್ಣ ಅಂತ, ಅವರನ್ನು ಖಂಡಿಸ್ತಾ ಆದ್ಮೇಲೆ ಬ್ರ್ಯಾಂಡ್ ಮ್ಯಾಂಗ್ಳೂರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೇನೆ. ಪ್ರೀತಿಯಿಂದ, ಅಭಿಮಾನದಿಂದ ಸ್ವೀಕಾರ ಮಾಡಿದ್ದೇನೆ. ಈ ಪ್ರಶಸ್ತಿ ಬಗ್ಗೆ ಒಂದೆರಡು ಮಾತು ನಾನು ಹೇಳಲೇಬೇಕಾಗಿದೆ. ಬಹುಶಃ ಸೂಕ್ತ ವೇದಿಕೆ ಅಂತ ನಾನು ನಿರೂಪಿಸಿ ಹೇಳ್ತಾ ಇದ್ದೇನೆ. ಬ್ರ್ಯಾಂಡ್ ಮ್ಯಾಂಗ್ಳೂರು ಈಗಾಗಲೇ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಬಗ್ಗೆ ಭಾರಿ ಚೆನ್ನಾಗಿ ಸಿಂಗರ್ ಹೇಳಿದ್ದಾರೆ, ರೈಗಳೇ ಹೇಳಿದ್ದಾರೆ. ಇದು ಕಾರ್ಯಕ್ರಮ ಹುಟ್ಟುಕೊಂಡ ಬಗ್ಗೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ನಾನು ಹೇಳ್ತಾ, ಬ್ರ್ಯಾಂಡ್ ಮ್ಯಾಂಗ್ಳೂರು ಇದೊಂದು ಆಗಬೇಕು ಅಂತ ನಾವೆಲ್ಲ ಪತ್ರಕರ್ತ ಕನಸ್ಕೊಂಡದ್ದು ನಿಜ. ಆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾನೊಂದು ವರದಿಗೆ ದೀಪಕ್ ರಾವ್ ಮರ್ಡರ್ ಆದಾಗ ಸುರತ್ಕಲ್ಗೆ ನಾನು ಹೋಗಿದ್ದೆ. ನಮ್ಮ ಕಮಿಷನರ್ ಸಾಹೇಬರು ಮಾತಾಡಿದ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಅಲ್ಲಿ ದೀಪಕ್ ರಾವ್ ಕ್ರಿಮಿನೇಷನ್ ಹೋಗ್ತಾ ಇತ್ತು. ಹೋಗುವಾಗ ಅದು ಇಕ್ಕಟ್ಟಾದ ದಾರಿ, ನಾವೆಲ್ಲ ಪತ್ರಕರ್ತರು ಒಟ್ಟಿಗೆ ಹೋಗ್ತಾ ಇರುವಾಗ ಟಿವಿಯಲ್ಲಿ ಒಂದು ಸ್ಕಾಲ್ ಬರ್ತಾ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ. ಬೇರೆ ಬೇರೆ ಸ್ಕಾಲ್ ಇತ್ತು, ಒಂದು ಸ್ಕಾಲ್ ಮಾತ್ರ ನಿಮ್ಗೆ ಹೇಳ್ತೇನೆ. ಯಾಕೋ ಇದನ್ನು ನೋಡಿ ನನಗೆ ತುಂಬ ನೋವಾಯಿತು ಅದು ಆ ದಿನ. ಯಾಕಂದರೆ ಇಲ್ಲೇ ಜರ್ನಲಿಸ್ಟ್ ಮಾಡಿದ್ದಲ್ಲ, ಬೆಂಗಳೂರಲ್ಲಿ ಕೂತು ಮಂಗಳೂರು ಬಗ್ಗೆ ಯೋಚನೆ ಮಾಡಿಕೊಂಡು ಆ ಸ್ಕಾಲ್ ಕೊಟ್ಟಿದ್ದಾನೆ ಅಂತ ನಾನು ಯೋಚನೆ ಮಾಡ್ತೇನೆ. ಆಗ ನಿಜವಾಗಿ ದೀಪಕ್ ರಾವ್ ಇಲ್ಲಿ ಮನೆ ಆ ಸುತ್ತಮುತ್ತ ಸ್ವಲ್ಪ ಸೂಕ್ಷ್ಮ ಇದ್ದದ್ದು ನಿಜ. ಆದರೆ ಇಡೀ ಮಂಗಳೂರು ವಾಸ್ತವತೆಗೆ ಅವತ್ತು ಹೋಗಿತ್ತು. ಆದರೂ ಹೊರಗಿನಿಂದ ನೋಡುವಾಗ ಮಂಗಳೂರನ್ನು ಈ ರೀತಿ ಬಿಂಬಿಸುವ ಒಂದು ವರದಿ ಬರ್ತಾ ಇತ್ತು. ತಕ್ಷಣ ಒಂದು ವಾರದಲ್ಲೇ ಪತ್ರಕರ್ತರ ಸಂಘದ ಸಭೆ ಇತ್ತು. ಆಗ ನಮ್ಮ ಅಧ್ಯಕ್ಷರ ಹತ್ರ ಹೇಳಿದೆ, ಸರ್ ನಮ್ಮ ಜವಾಬ್ದಾರಿಗಳು ತುಂಬ ಇದೆ. ಇವತ್ತು ಹೊರ ಜಿಲ್ಲೆಯಿಂದ ಮಂಗಳೂರನ್ನು ನೋಡುವಾಗ ಏನಿದೆ, ನನ್ನೊಂದು ಭಯಾನಕ ಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರಾದ ನಮ್ಮ ಜವಾಬ್ದಾರಿನೂ ಇದೆ. ದಯವಿಟ್ಟು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಚಾಲನೆಗೆ ತರಬೇಕಂತ ಹೇಳಿದಾಗ ಅಧ್ಯಕ್ಷರು ಈ ತಂಡ ಅದನ್ನು ಚಾಲನೆ ಕೊಟ್ಟಿದ್ದು. ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಪ್ರಶಸ್ತಿ ವಿಜೇತರ ಬಗ್ಗೆ ಮಾತನಾಡಿದರು. ವೇದಿಕೆಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಖಾದರ್ ಶಾ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ ಆರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಕಾರ್ಯಕ್ರಮ ನಿರೂಪಿಸಿದರು. ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ 50 ವರ್ಷವಾದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಿಂದ ಕರಾಳ ಇತಿಹಾಸಕ್ಕೆ 50 ವರ್ಷ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಿಂದ ನಗರದ ಕದ್ರಿ ಶ್ರೀ ಗೋರಕ್ಷಕನಾಥ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾತನಾಡಿದರು. ಕಾಂಗ್ರೆಸ್ ಆಡಳಿತದಲ್ಲಿ ದೇಶವನ್ನು ಮತ್ತೆ ಗುಲಾಮಗಿರಿಯತ್ತ ತಳ್ಳಲಾಯಿತು. ದೇಶದ ಅತ್ಯಂತ ಪ್ರಾಮಾಣಿಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಮುನ್ನೆಲೆಗೆ ಬರಲು ಕಾಂಗ್ರೆಸ್ ಗುಲಾಮಿ ನಾಯಕತ್ವ ಬಿಡಲೇ ಇಲ್ಲ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇಳಿ ದೇಶದಾದ್ಯಂತ ದೌರ್ಜನ್ಯ ನಡೆಸಿದ್ದಾರೆ. ಕಾಂಗ್ರೆಸ್ನ ಗಾಂಧಿ ಕುಟುಂಬದ ಎಲ್ಲ ನಾಯಕರು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಿದ್ದಾರೆ ಎಂದು ಹೇಳಿದರು. भाजपा की सरकार ने उसके बाद एक अच्छी पेंशन स्कीम ला करके आपको दिया है.
क्योंकि हम लोकतांत्रिक परिवेश में विश्वास करते हैं। वो भी एक पेंशन थी। देश के बैंकों का राष्ट्रीयकरण कर दिया गया। आपको लगेगा कि बहुत प्रगतिशील काम हुआ था, और राष्ट्रीयकरण करने के बाद सारे बैंक सरकार के कब्जे में आ गए। हमारी जो लोकसभा है सीटी रवि साहब, उसमें एक पार्लियामेंट्री ब्रांच है। उसके मैनेजर को फोन आया, मैं इंदिरा गांधी बोल रही हूँ, 60 लाख रुपए दे दो। एक प्रधानमंत्री के आदेश पर बैंक से ऐसे पैसे निकाले जाते थे, और जब बाद में पता चला 60 लाख रुपयों की जांच हुई, तो जितने अधिकारियों ने कागज पर दस्तखत किया था, क्लर्क और पिन तक, सबके सब मर गए। ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ, ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಸರ್ಜರಿ ಮಾಡಿದ್ರು. ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಅಡ್ಡಿಯಾಗುವ ಅಂಶಗಳನ್ನು ತೆಗೆಯಲು ಸರ್ಜರಿ ಮಾಡಿದರು. ಆಗ ನಮ್ಮ ಸಂವಿಧಾನ ಕೋಮಾದಲ್ಲಿತ್ತು. ನಾವು ಸಂವಿಧಾನಕ್ಕಿಂತ ಹೆಚ್ಚು ಎಂಬುದನ್ನು ಇಂದಿರಾ ಗಾಂಧಿ ಹೇಳಿದರು. ಸಂವಿಧಾನ ಪ್ರತಿ ಹಿಡಿದುಕೊಂಡು ಓಡಾಡಲು ಕಾಂಗ್ರೆಸ್ನವರಿಗೆ ನೈತಿಕತೆ ಇದೆಯಾ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಮುಖಂಡರುಗಳು ಸಂವಿಧಾನ ಪ್ರತಿ ಹಿಡಿದುಕೊಂಡು ಓಡಾಡ್ತಾರಲ್ಲ, ಅವರಿಗೆ ನೈತಿಕತೆ ಇದೆಯಾ? ಅವರಿಗೆ ನೈತಿಕತೆ ಇದೆಯಾ? ಸಂವಿಧಾನದ ಕಕ್ಕೋಲೆ ಮಾಡಿದವರಿಗೆ ಸಂವಿಧಾನದ ಪ್ರತಿ ಹಿಡಿದ್ರೆ ಪಾಪ ಪರಿಹಾರ ಆಗತ್ತಾ? ಪಾಪ ಪರಿಹಾರ ಆಗತ್ತಾ? ಇದು ಕಾಂಗ್ರೆಸ್ನ ಕತೆ. ಇನ್ನು ಮಾನವ ಹಕ್ಕುಗಳ ದಮನ ಶಾಂಪಲ್ ಇವರು ಹೇಳಿದ್ರು. ಒಂದು ಹೈದರಾಬಾದ್ ಗೋಲಿ ಅಂತ ಒಂದು ಶಿಕ್ಷೆ ಹೆಸರು, ಹೈದರಾಬಾದ್ ಗೋಲಿ ಸೋಡ ಅಲ್ಲ, ಲಾಠಿಗೆ ಖಾರ ಪುಡಿ ಸವರಿ ಗುದದ್ವಾರದ ಒಳಗೆ ತುರುಕಿ ಆ ತುರ್ತು ಪರಿಸ್ಥಿತಿಯ ವಿರುದ್ಧ ಇದ್ದಂತ ಹೋರಾಟಗಾರರು ಯಾತನೆ ಅನುಭವಿಸುವುದನ್ನು ನೋಡಿ ಸಂಭ್ರಮ ಪಡೋದಕ್ಕೆ ಅವರು ಇಟ್ಟ ಹೆಸರು ಹೈದರಾಬಾದ್ ಗೋಲಿ. ಇನ್ನೊಂದು ಹೆಸರು ಚಪಾತಿ ಅಂತ. ತಾಯಿಯಂದಿರಿಗೆ ಗೊತ್ತಿದೆ, ಚಪಾತಿಯನ್ನು ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ತೀವಿ. ಇಲ್ಲಿ ಲಟ್ಟಣಿಗೆ ಯಾವುದು ಅಂದ್ರೆ ಒನಕೆ, ಚಪಾತಿ ಯಾವುದು ಅಂದ್ರೆ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದಂತ ಹೋರಾಟಗಾರರು ಚಪಾತಿ. ಅವರ ಮೇಲೆ ಒನಕೆ ಇಟ್ಟು ಎರಡು ಬದಿಯಲ್ಲಿ ಇಬ್ಬರು ಪೊಲೀಸರು ನಿಂತು ಅವರ ಮೈ ಮೇಲೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ತಾ ಇದ್ದಿದ್ದು, ಅದಕ್ಕಿಟ್ಟ ಹೆಸರು ಚಪಾತಿ. ಈ ವೇಳೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಕೆಲವರು ದೇಶಕ್ಕಿಂತ ಪ್ರಧಾನಿ ಮೊದಲು ಎಂದು ಹೊರಟಿದ್ದಾರೆ. ಶಶಿ ತರೂರ್ ಕೂಡ ಆ ಸಾಲಿಗೆ ಸೇರಿದ್ದಾರೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕಿಸಿದರು. ಕಾಂಗ್ರೆಸ್ಸಿಗರಿಗೆ ದೇಶ ಮೊದಲು, ಶಶಿ ತರೂರ್ ಅವರು ಮೋದಿ ಮೊದಲು ಎಂದು ಹೇಳುವವರ ಬ್ರಿಗೇಡ್ ಸೇರಿದ್ದರೆ ಅದು ಅವರ ಇಷ್ಟ. ಆದರೆ ಅದು ಕಾಂಗ್ರೆಸ್ ಸಂಸ್ಕೃತಿಯಾಗುವುದಿಲ್ಲ. ಪ್ರಧಾನಿಯವರನ್ನು ಪ್ರಧಾನಿ ಎಂದು ಗೌರವಿಸುವುದು ಸರಿ, ಅವರಿಂದ ಜನರಿಗೆ ಕೆಲಸ ಆಗುವಂತೆ ಸಂಸದರು ನೋಡಿಕೊಳ್ಳುವುದು ಸರಿ. ಆದರೆ ಪ್ರಜ್ಞರೂ ಆಗಿರುವ ಸಂಸದರು, ಮಾಜಿ ಮಂತ್ರಿಯೂ ಆಗಿರುವ ಶಶಿ ತರೂರ್ ಅವರು ಕೆಲವು ಬಾಡಿಗೆ ಬಂಟರಂತೆ ಮೋದಿ ಮೊದಲು ಎಂದು ಹೇಳುವ ಮಟ್ಟ ತಲುಪಿರುವುದು ಕಾಂಗ್ರೆಸ್ಸಿನ ದೇಶ ಮೊದಲು ಎಂಬ ತತ್ವಕ್ಕೆ ವಿರೋಧವಾದುದಾಗಿದೆ ಎಂದು ಅವರು ಹೇಳಿದರು. मोदी जी को ऑपरेशन सिंदूर में सपोर्ट नहीं मिल रहा है घर पे डिप्लोमेटिक, ये शशि थरूर ने लिखा है सर आर्टिकल। मैं तो अंग्रेजी मेरे को पढ़ने नहीं आता, उनकी लैंग्वेज बहुत अच्छी है, इसीलिए तो हम पार्टी में उनको वर्किंग कमेटी मेंबर बनाया है। तो लेकिन मैं ये कहना चाहता हूँ कि पूरे लोग, अपोजिशन के पूरे लोग मिलके हमने कहा कि देश के आर्मी के साथ है, जो हमारा आर्मी लड़ रहा है उसके साथ है। तो इसीलिए पहला आवाज मैंने उठाया गुलबर्गे के पत्रकार परिषद में। हम बोले कि देश बड़ा है सबसे, देश के लिए हम सभी लोग मिलकर काम करेंगे, पार्टी भाग देश फर्स्ट हमने कहा। वो अब जन लोग ऐसा कहते हैं मोदी फर्स्ट देश बात, तो अब हम क्या करें। ब्यूरो रिपोर्ट, वी4 न्यूज, दೆಹಲಿ.
ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ತಾವು ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವುದೆಂಬ ಕೀಳರಿಮೆಯ ಮನೋಭಾವನೆ ಬೇಡ ಎಂದು ಮೌಂಟ್ ರೋಸರಿ ಆಸ್ಪತ್ರೆಯ ಮಾನವ ಸಂಪನ್ಮೂಲ ಅಧಿಕಾರಿ ವಿನೀತ್ ಅವರು ಹೇಳಿದ್ದಾರೆ. ಅವರು ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ತಂಡದ ಅಭಿಮಾನಿಗಳಾದ ತೇಜಾಕ್ಷಿ ಗಜೇಂದ್ರ ಸನಿಲ್ ಮತ್ತು ಸರ್ವೋದಯ ಫ್ರೆಂಡ್ಸ್ ಕಲ್ಲಮುಣ್ಕೂರು ಇವರ ವತಿಯಿಂದ ಕಲ್ಲಮುಣ್ಕೂರಿನ ಸರ್ವೋದಯ ಪ್ರೌಢಶಾಲೆಯ ಸುಮಾರು 70 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶೈಕ್ಷಣಿಕ ವರ್ಷದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ಓದಿದ ಶಾಲೆಗೆ, ಶಿಕ್ಷಕರಿಗೆ, ಪೋಷಕರಿಗೆ ಕೀರ್ತಿಯನ್ನು ತನ್ನಿ ಎಂದು ಕಿವಿಮಾತು ಹೇಳಿದರು. ಹೆಲ್ಪಿಂಗ್ ಫ್ರೆಂಡ್ಸ್ ಇಸ್ರೇಲ್ ತಂಡದ ಸುನಿಲ್ ಮೆಂಡೋನ್ಸಾ ಮಾತನಾಡಿ, ವಿದ್ಯಾರ್ಥಿಗಳು ಕಲಿತ ಶಾಲೆಯನ್ನು, ಶಿಕ್ಷಣ ನೀಡಿದ ಶಿಕ್ಷಕರನ್ನು ಮರೆಯದಿರಿ. ನೀವು ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಹೋದಾಗ ನಿಮ್ಮಿಂದಾದ ಸಹಾಯವನ್ನು ನೀವು ಕಲಿತ ಶಾಲೆಗೆ ನೀಡಿ ಎಂದು ಸಲಹೆ ನೀಡಿದರು. ಶಾಲಾ ಸಂಚಾಲಕ ಜಯಪ್ರಕಾಶ್ ಪಡಿವಾಳ್ ಅವರ ಅಧ್ಯಕ್ಷತೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಗೊಂಡ ವಿದ್ಯಾರ್ಥಿಗಳಾದ ಭವ್ಯಶ್ರೀ, ಹರ್ಷಿತಾ, ದೀಕ್ಷಿತಾ, ಅರ್ಪಣಾ ನಾಯಕ್, ಅಖಿಲ್, ತಸ್ಲಿಮಾ, ಸಮೀಕ್ಷಾ ಅವರನ್ನು ಹಳೆ ವಿದ್ಯಾರ್ಥಿಗಳ ವತಿಯಿಂದ ಗೌರವಧನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯತ್ನ ಸದಸ್ಯೆ ಲೀಲಾ, ಕಲ್ಲಮುಣ್ಕೂರು ಸರ್ವೋದಯ ಫ್ರೆಂಡ್ಸ್ನ ಅಧ್ಯಕ್ಷ ಸುಕುಮಾರ್ ಅಮೀನ್, ಸ್ಫೂರ್ತಿ ವಿಶೇಷ ಶಾಲೆಯ ಸಂಚಾಲಕ ಪ್ರಕಾಶ್ ಜೆ ಶೆಟ್ಟಿಗಾರ್, ಆಡಳಿತ ಮಂಡಳಿಯ ಸದಸ್ಯ ವರದರಾಯ ಕಾಮತ್, ನರಸಿಂಹ ಮಡಿವಾಳ, ಹಳೆ ವಿದ್ಯಾರ್ಥಿಗಳಾದ ಪ್ರಕಾಶ್ ಮಿರಾಂದ, ಸಂದೀಪ್ ಸುವರ್ಣ ಉಪಸ್ಥಿತರಿದ್ದರು. ಶಾಲಾ ಮುಖ್ಯ ಶಿಕ್ಷಕ ಸದಾನಂದ ಪೂಜಾರಿ ಸ್ವಾಗತಿಸಿ, ಶಿಕ್ಷಕ ಶಂಕರ್ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಇಂದು ಯಾರು ಅಕ್ಕಲ ಇಲ್ಲವಾಗಲಿ ಏರ್ಲು ಇಲ್ಲವಾಗಲಿ ಕೊಂಡಲ್ಲ ಇಂದು ಶಾಲೆಗೆ ಸರ್ವೋದಯ ಪಾಡುಜ ಏರ್ಲ ಬಂದಿದೆ. ಇದು ಭಾರಿ ಖುಷಿಯಾಗ ಅಂತ ಹೇಳಿದ್ರೆ ಇಕ್ಳಿಗೆ ಮಾತ್ರ ಇಲ್ಲದ ಪೇಮೆಂಟ್ ಯಾರು ಸುರುಕಾಲ ಈಗೆಲ್ಲ ಸಮಯಕ್ಕೆ ದಯಗೊಂಡ ಯಾರು ಬದ್ದಿലേക്ക് ಮಸ್ತ್ ಸಹಕಾರ ಬರ್ತಾರೆ. ಇಂಜಿನ್ ಸಹಕಾರಗಳು ಓಡಿದೆ ಪ್ರಜ್ಞೆ ಆದ್ರೆ ಯಾರು ಲಾಸ್ಟ್ 29 ಮೇ 29 ತಾರೀಕಿನಲ್ಲಿ ಶಾಲೆ ಸುವರ್ಣದ ಸರ್ ಇನ್ಫಾರ್ಮ್ ಮಾಡ್ತೇವೆ. ಸುವರ್ಣ ಸರ್ ಒಂದಿಷ್ಟು ಬಾಳೆ ಕಮ್ಮಿ ಆಗ್ತದೆ ಗೊತ್ತದೆ ಬರ್ಬಾರಲ್ಲ ಇವರು ಒಂದಿಲ್ಲ ಓದಿತ್ತ ಆ ಇಲ್ಲ ಮಗೆ ಬಂದ್ಬಿಟ್ಟು ನಾನು ಪಾಲಕ ತಚ್ಚಬೇಟೆ ಹೋಗ್ತಾರೆ. ಅಮ್ಮ ಬಂದ್ಬಿಟ್ಟು ಮಗೆ ಬರ್ಪೂಜೆ ಒಂದು ಎಲ್ಲದಕ್ಕೂ ಒಂದು ಬಲಾಯನ ಮಾಮೂಲು ಇಸ್ರೇಲ್ ಅವರ ಥ್ರೂ ನಮಗೆ ಆ ದಾನಿಗಳು ನಮಗೆ ಸಿಕ್ಕಿದ್ದು. ಅವರ ನನಗೆ ಪರಿಚಯ ಇರಲಿಲ್ಲ. ಮೊನ್ನೆ ಹೀಗಿನ ಒಂದು ಕಾರ್ಯಕ್ರಮದ ನಿಮಿತ್ತ ಮಾತಾಡುವಾಗ ಪರಿಚಯ ಆಯಿತು. ಶಾಲೆಗೆ ಬಂದರು, ಹೇಳಿದ್ರು ನಮ್ಮ ಶಾಲೆಯ ಪರಿಸ್ಥಿತಿ. ನಮ್ಮ ಆಡಳಿತ ಮಂಡಳಿ 3 ಮಂದಿ ಶಿಕ್ಷಕರಿಗೆ ತಿಂಗಳಿಗೆ 30,000ದಷ್ಟು ಖರ್ಚಿದೆ, ಪ್ಲಸ್ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಉಂಟು. ಮತ್ತೆ ನಾವು ವಿದ್ಯಾರ್ಥಿಗಳಿಂದ ಯಾವುದೇ ಫೀಸ್ ಅನ್ನು ತಗೊಳ್ಳೋದಿಲ್ಲ ಅಂತ ಹೇಳಿದೆ. ನಮ್ಮ ಶಾಲೆಯ ಪರಿಸ್ಥಿತಿಯನ್ನು ಹೇಳಿದೆ. ಆವಾಗ ಹೇಳಿದ್ರು, ನೋಡುವ ನಾನು ಏನಾದರೂ ಪುಸ್ತಕಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ಆ ಪ್ರಕಾರವಾಗಿ ಅವರು ಅಮೆರಿಕದಲ್ಲಿರುವಂತಹ ದಾನಿಗಳೆಲ್ಲ ಮಾತಾಡಿಸಿ ನಮ್ಮ ಶಾಲೆಗೆ 70 ವಿದ್ಯಾರ್ಥಿಗಳಿಗೆ ಆಗುವಷ್ಟು ಬರೆಯುವಂತಹ ಪುಸ್ತಕವನ್ನ ನೀಡಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸುನಿಲ್ ಮೆಂಡನ್. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಕರಾವಳಿಯಲ್ಲಿ ವಿದ್ಯಾರ್ಥಿ ಚಳವಳಿಯ ನಾಶ ಕೋಮುವಾದ ಬೆಳೆಯಲು ಕಾರಣವಾಯಿತು ಎಂದು ಜನಪದ ವಿದ್ವಾಂಸ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರು ತಿಳಿಸಿದ್ದಾರೆ. ಡಿವೈಎಫ್ಐ ಮುಖಂಡ ಶ್ರೀನಿವಾಸ್ ಬಜಾಲ್ ಹತ್ಯೆಯಾಗಿ 23 ವರ್ಷ ಸಂದಿರುವ ಸಂದರ್ಭ ಅವರ ನೆನಪಲ್ಲಿ ನಗರದ ಸಹೋದಯ ಸಭಾಂಗಣದಲ್ಲಿ ತುಳುನಾಡಿನ ಸೌಹಾರ್ದ ಪರಂಪರೆ, ಕೋಮುವಾದ ಒಡ್ಡಿರುವ ಸವಾಲುಗಳು ಎಂಬ ವಿಷಯದಲ್ಲಿ ಆಯೋಜಿಸಲಾದ ವಿಚಾರ ಸಂಕಿರಣದಲ್ಲಿ ವಿಚಾರ ಮಂಡಿಸಿದರು. ಖಂಡಿತವಾಗಿಯೂ ತುಳುನಾಡಿನಲ್ಲಿ ನಾವು ಪ್ರಾಚೀನ ಇತಿಹಾಸವನ್ನು ಗಮನಿಸಿದರೆ ಅದು ಶಾಸನಗಳಿರ್ಬೋದು, ಶಾಸನಗಳ ಆಧಾರದ ಮೇಲೆ ಇರಬಹುದು, ಅಥವಾ ನಮ್ಮ ಜಾನಪದ ಪರಂಪರೆಯ ಪಾಡ್ದನಗಳಿರ್ಬೋದು ಅದರ ಆಧಾರದ ಮೇಲೆ ಇರಬಹುದು, ಅಥವಾ ಇನ್ನಿತರ ಆಧಾರದ ಮೇಲೆ ಹೇಳಿದರೂ ಕೂಡ ಇಲ್ಲಿ ಸೌಹಾರ್ದ ಪರಂಪರೆ ಇತ್ತು. ಇಲ್ಲಿ ಕ್ರೈಸ್ತರು ಇದ್ದರು, ಬಂದರು, ಇಲ್ಲಿದ್ದರು, ಮುಸ್ಲಿಮರು ಇಲ್ಲಿದ್ದರು ಅಂತ ಹೇಳೋದಕ್ಕಿಂತ ಬಹುಶಃ ನಮ್ಮ ಜನವೇ, ನಾವೇ ಇಲ್ಲಿಯ ಮುಸ್ಲಿಮರು, ನಾವೇ ಇಲ್ಲಿಯ ಕ್ರೈಸ್ತರು, ನಾವೇ ಇಲ್ಲ ಹಿಂದೂಗಳಾದರು. ನಾವು ಬೇಕಾದಷ್ಟು ಉದಾಹರಣೆಗಳನ್ನು ಇದಕ್ಕೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಿದೆ. ತಮಗೆ ನೆನಪಿಸುವಂತ ಕೆಲಸವನ್ನು ಅಷ್ಟೇ ನಾನು ಮಾಡ್ತೀನಿ. ಹಿರಿಯ ಪತ್ರಕರ್ತ ನವೀನ್ ಸೂರಿಂಚಿ ಅವರು ಮಾತನಾಡಿ,
ಕೋಮುವಾದಕ್ಕೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಪರಿಹಾರ ಅಗತ್ಯ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ 2 ಉತ್ತಮ ಐಪಿಎಸ್ ಅಧಿಕಾರಿಗಳು ಸಿಕ್ಕಿದ್ದಾರೆ. ಅವರ ಮೇಲೆ ಸೃಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರ ಆರೋಪಗಳಿಲ್ಲ. ಹೀಗಾಗಿ ಅವರಲ್ಲಿ ಉತ್ತಮ ನಿರೀಕ್ಷೆಯನ್ನ ಇಟ್ಟುಕೊಳ್ಳಬಹುದು. ಆದರೆ ಅವರು ಕೈಗೊಂಡಿರುವ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡುವ ನಿರ್ಧಾರದಿಂದ ಈಗಿನ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸಾಧ್ಯವೇ ಎಂದು ಯೋಚಿಸಬೇಕಾಗಿದೆ ಎಂದರು. ಇವೆಲ್ಲದರ ಹಿನ್ನೆಲೆ ನಡೆದಂತಹ ರಾಜಕೀಯ ಇರ್ಬೋದು, ಇದೆಲ್ಲವೂ ಕೂಡ ಗನ್ನಾಥೆಕ್ಕರ್ ಅವರು ಹೇಳಿದ ರೀತಿಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಮತ್ತು ನಾವೆಲ್ಲರೂ ಅದನ್ನು ಚರ್ಚೆಯನ್ನು ಮಾಡಿದ್ದೀವಿ. ಬರಹಗಳ ಮೂಲಕ, ಮಾತುಗಳ ಮೂಲಕ ಚರ್ಚೆಯನ್ನು ಮಾಡಿದ್ದೀವಿ. ಈಗ ಮಂಗಳೂರಿಗೆ 2 IPS ಅಧಿಕಾರಿಗಳನ್ನು ಸರ್ಕಾರ ಹಾಕುವ ಮೂಲಕ ಒಂದು ರೀತಿಯಲ್ಲಿ ಪರಿಸ್ಥಿತಿಯನ್ನು ತನ್ನಗೆ ಮಾಡಿದೆ. ಎಲ್ಲರ ಆಕ್ರೋಶ, ಎಲ್ಲರ ಅಸಮಾಧಾನ, ಎಲ್ಲರ ಚರ್ಚೆಗಳ ಮೂಲಕ ಅದು ಸಾಧ್ಯ ಆಗಿದೆ. 2 IPS ಅಧಿಕಾರಿಗಳು ಪೊಲೀಸ್ ಮನಸ್ಸಿನ 2 IPS ಅಧಿಕಾರಿಗಳು. ಅವರು ಎಲ್ಲವನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದಿಲ್ಲ. ಆದರೆ ಇದ್ದದರಲ್ಲಿ ಒಳ್ಳೆಯ ಅಧಿಕಾರಿಗಳು ಅನ್ನುವಂಥ ಹೆಸರನ್ನು ಪಡ್ಕೊಂಡವರು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ನಗರಕ್ಕೆ IPS ಅಧಿಕಾರಿಗಳಾಗಿ ಬಂದಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿಲ್ಲ ಅಥವಾ ಸ್ವಜನ ಪಕ್ಷಪಾತದ ಆರೋಪಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವರನ್ನು ನಾವು ನಿರೀಕ್ಷೆಯನ್ನು ಇಟ್ಕೊಳ್ಬೋದು ಅನ್ನುವಂಥದ್ದು ಆಶಾಭಾವನೆ ಇದೆ. ಆದರೆ ಅವರು ತೆಗೆದುಕೊಂಡಂಥ ಕ್ರಮಗಳು ಇವತ್ತಿನ ಪರಿಸ್ಥಿತಿಗೆ ಸಾಕಾಗುತ್ತಾ? ಈ ಗಡೀಪಾರು ಅನ್ನುವಂಥ ಪ್ರಶ್ನೆಗಳು ಇದೆಲ್ಲವೂ ಕೂಡ ಕೋಮುವಾದಕ್ಕೆ ಪರಿಹಾರನ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸ್ ಅಧಿಕಾರಿಗಳು ಹಾಕ್ಕೊಳ್ಬೇಕಾಗುತ್ತೆ. ಡಿವೈಎಫ್ಐ ಮಾಚೆ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಅವರು ಮಾತನಾಡಿ, ಕೋಮುವಾದ ಸಮಸ್ಯೆ ಮತ್ತು ಬದುಕಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಹೇಳಿದರು, ಇದು ಕೇವಲ ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ, ಹಿಂದೂ ಮುಸ್ಲಿಂ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಆದರೂ ನಿಜಕ್ಕೂ ಇದು ನಡೀತಾ ಇರೋದು ಜಾತ್ಯತೀತರು ಮತ್ತು ಕೋಮುವಾದಿಗಳ ಮಧ್ಯ ಸಂಘರ್ಷ. ಈ ಸಂಘರ್ಷದಲ್ಲಿ ನಾವು ಮುಂದಕ್ಕೆ ಜಾತ್ಯತೀತ ವ್ಯಕ್ತಿಗಳು, ಜಾತ್ಯತೀತ ಮೂವ್ಮೆಂಟ್ಗಳು ಮುಂಚೂಣಿಯಲ್ಲಿ ನಿಲ್ಲಬೇಕು. ಅಲ್ಪಸಂಖ್ಯಾತರನ್ನ ಮುಂದಕ್ಕೆ ಬಿಡುವಂತ ಕೆಲಸ ಆಗಬಾರ್ದು, ಅಥವಾ ಅವರನ್ನು ಮಾತ್ರ ಏಕಾಂಗಿಯಾಗಿ ಬಿಡುವಂತ ಮಾತ್ರ ಕೆಲಸ ಆಗಬಾರ್ದು ಅನ್ನುವಂಥ ಇತ್ತೀಚಿನ ನಮ್ಮ ಜಿಲ್ಲೆಯ ಬೆಳವಣಿಗೆಯನ್ನು ನಾವು ನೋಡಿದ್ದೀವಿ. ಈ 3-4 ಕೊಲೆಗಳಾದ್ಮೇಲೆ ಮುಸ್ಲಿಮರಲ್ಲಿ ಬಹಳಷ್ಟು ತಲ್ಲಣಗಳಿತ್ತು. ಆ ಒಂದು ರೀತಿಯಾದಂತಹ ಅದೊಂದು ಆಕ್ರೋಶ ರೂಪ, ಅಸಹಾಯಕತೆ, ಹತಾಶೆಗಳೆಲ್ಲ ಒಟ್ಟು ಸ್ವರೂಪದಲ್ಲಿ ಕಾಂಗ್ರೆಸ್ನ ಒಳಗಡೆ ಒಂದು ಸ್ಫೋಟ ಸಂಭವಿಸ್ತದೆ. ಅಲ್ಲಿರುವಂತಹ ಮುಸ್ಲಿಂ ಸಮುದಾಯದ ಮುಖಂಡರು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ಕೊಡ್ತೀವಿ ಅಂತ ಹೊರಟು. ನನಗೆ ಬಹಳ ಅಚ್ಚರಿ ಆಯ್ತು. ಅವರು ರಾಜೀನಾಮೆ ಕೊಟ್ಟದ್ದು ಸರಿಯೋ ತಪ್ಪೋ ಆದ್ರೂ ವಿಶ್ಲೇಷಣೆಗೆ ಹೋಗೋದಿಲ್ಲ. ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷ ಬಿಕೆ ಇಮ್ತಿಯಾಸ್ ಅಧ್ಯಕ್ಷತೆ ವಹಿಸಿದ್ರು. ಡಿವೈಎಫ್ಐ ಕಾರ್ಯದರ್ಶಿ ಸಂತೋಷ್ ಬಜಲ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮನೋಜ್ ವಾಮಂಜೂರು ವಿಮೋಚನಾ ಗೀತೆಯನ್ನ ಹಾಡಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಶಿಕ್ಷಣಕ್ಕೆ ಒತ್ತು ಕೊಡುವ ಸಂಸ್ಥೆಯಾದ ಜಾಮಿಯತುಲ್ ಫಾಲಾಹ ಕಾರ್ಕಳ ಘಟಕದಿಂದ ಸಲ್ಮಾರ್ದ ಉರ್ದು ಶಾಲೆಯ 60 ವಿದ್ಯಾರ್ಥಿಗಳಿಗೆ ದಾನಿಗಳ ಸಹಾಯದಿಂದ ಪುಸ್ತಕ ಹಾಗೂ ಕಲಿಕೆ ಸಾಮಗ್ರಿ ಮತ್ತು ಕೊಡೆಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಘಟಕದ ಅಧ್ಯಕ್ಷರಾದ ಅಶ್ಫಾಕ್ ಅಹಮದ್ ಅವರು, ಕೆಲವು ವರ್ಷಗಳ ಹಿಂದೆ ನಮ್ಮ ಏಕೈಕ ಉರ್ದು ಶಾಲೆ ಮುಚ್ಚುವ ಹಂತಕ್ಕೆ ಬಂದಿದ್ದು, ಈ ಸಂದರ್ಭದಲ್ಲಿ ಇಲ್ಲಿಯ ಶಿಕ್ಷಕರ ವರ್ಗದವರು ಹಾಗೂ ನಮ್ಮ ಸಂಘಟನೆಯ ಸದಸ್ಯರು ಆದಷ್ಟು ಪ್ರಯತ್ನ ಮಾಡಿ ಈ ಶಾಲೆಗೆ ವಿದ್ಯಾರ್ಥಿಗಳನ್ನು ಬರುವಂತೆ ಮಾಡಿ ಶಾಲೆ ಉಳಿಯುವಂತೆ ಮಾಡಿರುತ್ತಾರೆ ಎಂದರು. ಇದೇ ವೇಳೆ ಮಾತನಾಡಿದ ಮುಬೀನ್ ಸಾಹೇಬ್ ಅವರು, ನಮ್ಮಲ್ಲಿ ಕೋಟಿಗಟ್ಟಲೆ ಹಣವಿದ್ರೂ ಕೇವಲ ವಿದ್ಯೆ ಇಲ್ಲದಿದ್ದಲ್ಲಿ ಆ ಸಂಪತ್ತು ಶೂನ್ಯಕ್ಕೆ ಸಮಾನ. ಆದ್ದರಿಂದ ತಮ್ಮ ಮಕ್ಕಳನ್ನ ಇಂತಹ ಶಾಲೆಗಳಿಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿ ಎಂದು ಹೇಳಿದರು. ಟ್ರಾನ್ಸ್ಫರಲ್ಲಿ ಬರುವ ಸಾಧ್ಯತೆ ಇರಬಹುದು. ತಮ್ಮಲ್ಲಿ ಒಂದು ವಿನಂತಿ ಅಂದರೆ, ನಮ್ಮಲ್ಲಿ ಯಾರಾದರೂ ಪರಿಚಿತವರು ಬೇರೆ ಡಿಸ್ಟ್ರಿಕ್ಟಲ್ಲಿ ಇದ್ದರೆ, ಉರ್ದು ಅಥವಾ ಯಾರಾದರೂ ಇದ್ದರೆ ಅವರನ್ನು ಕನ್ವಿನ್ಸ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಶಿಕ್ಷಕರೇ ಇಲ್ಲ ಅಂದರೆ ಒಬ್ಬೊಬ್ಬರು ಬರಲಿಕ್ಕೆ ಹೆದರ್ತಾರೆ. ಯಾಕೆಂದರೆ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬೀಳ್ತದೆ ಅಂತ. ಗೊತ್ತಾದರೂ ಈ ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿಕೊಂಡಿದ್ದೇವೆ. ಎಲ್ಲರ ಪರಿಚಯ ಎಲ್ಲರಿಗೂ ಕೂಡ ಇದೆ. ಇವತ್ತಿನವರೆಗೆ ಕೂಡ ಟೀಚರ್ನವರು ನನಗೆ ಪಟ್ಟಿ ಕೊಟ್ಟ ಕೂಡಲೇ ನಾನು ಒಂದು ಫೋನ್ ಮಾಡಿ ಬಿಡೋದು, ಮೆಸೇಜ್ ಹಾಕಿದ್ರೆ ತಮ್ಮ ಕೊಡ್ತಾರೆ ಎಸ್ ಅಂದರೆ ಮುಂದೋಯ್ತಲ್ಲ ಈ ವಿಷಯ. ಕೂಡಲೇ ಮತ್ತೆ ಅಲ್ಲಿ ಆರ್ಡರ್ ಕೊಡ್ತೇವೆ, ಮತ್ತೆ ಅದಕ್ಕೊಂದು ದಿನ ನಿಗದಿ ಮಾಡಿ ಪುಸ್ತಕಗಳನ್ನು ಕೊಡುವಂಥದ್ದು. ಅಲ್ಹಮ್ದುಲಿಲ್ಲಾ ಅವರ ಸೇವೆ ಯಾವತ್ತೂ ಕೂಡ ಮರೆಯುವಂತಿಲ್ಲ. 17 ವರ್ಷದಿಂದ ಇಲ್ಲಿ ಕಲಿತು ಹೋದಂಥ ಮಕ್ಕಳು ಇವತ್ತು ಡಿಗ್ರಿಗಳನ್ನು ಆಗಿ ಇಂಜಿನಿಯರ್ಗಳಾಗಿ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಹೀಗೆ ನೀವು ಸೆಕೆಂಡ್ ಇಯರ್ PUC ಅವರಿಗೆ ಹೋಗುವವರೆಗೆ 5-6 ಲಕ್ಷ ರೂಪಾಯಿ ಬರೀ ಫೀಸ್ಗಳನ್ನೇ ಕಟ್ಟಬೇಕಾಗ್ತದೆ ಶಾಲೆಗಳಿಗೆ. ಇಲ್ಲಿ ಯಾವುದೇ ರೀತಿಯಾದಂತಹ ಫೀಸ್ಗಳಿಲ್ಲದೆ ಉಚಿತವಾಗಿ ಇಂಗ್ಲಿಷ್ ಮೀಡಿಯಂ ಮತ್ತೆ ಇಂಗ್ಲಿಷ್ ಶಿಕ್ಷಣವನ್ನು ನೀಡುವಂತಹ ಸಂಸ್ಥೆಯಾಗಿ ಇದು ಬೆಳಿಲಿಕ್ಕೆ ಇವತ್ತು ತಯಾರಾಗ್ತಾ ಇದೆ. ಅದನ್ನ ತಯಾರು ಕೂಡ ಮಾಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿ ಸಂಘದವರು. ಇದು ತುಂಬಾ ಸಂತೋಷದ ವಿಚಾರ.
ಇವರು 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಕೊಂಡೋದ ಕೂಡಲೇ 6ನೇ ತರಗತಿಯಿಂದ ನಮಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆ ಇದೆ. ಅದು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಆ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಕೊಂಡೋಗ್ತದೆ. ಆದ್ರೆ ಉರ್ದು ಸಬ್ಜೆಕ್ಟ್ ಇರ್ತದೆ, ಅದರಲ್ಲಿ ಕನ್ನಡ ಕೂಡ ಇರ್ತದೆ. ಆದ್ರೆ ಹೇಳುವಂತದ್ದು ವಿಶ್ವದ ಎಲ್ಲಾ ಧರ್ಮಗಳು ಸಾರಿ ಸರ್ವಜ್ಞನ ವಚನಗಳಲ್ಲಿ ತುಂಬ ಸಿಗ್ತದೆ ವಿದ್ಯೆ ಮಹತ್ವ. ಕನ್ನಡದಲ್ಲಿ ಶಾಲೆಯಲ್ಲಿ 4ನೇ ಕ್ಲಾಸ್ ಒಂದು ಪದ್ಯ ಓದಿದ್ದೆ. ಮಕ್ಕಳಿಗೆ ಬಾಲ್ಯದಲ್ಲಿ ತಂದೆ ಅಕ್ಕರ ವಿದ್ಯೆಗಳ ನೆನಪಿದ್ದರು ಕೊಂದಂ ನಕ್ಕ ಧನವಿದ್ದರು ಕಡುಕುಮಂತು. ಮಕ್ಕಳಿಗೆ ವಿದ್ಯೆ ಕೊಡದಿದ್ದರೆ ಕೋಟಿಗಟ್ಟಲೆ ಹಣ ಇದ್ದರೆ ಪ್ರಯೋಜನ ಇಲ್ಲ. ಹಾಗಿರುವಾಗ ಈ ವಿದ್ಯೆಗಾಗಿ ವೇದಿಕೆಯಲ್ಲಿ ಘಟಕದ ಅಧ್ಯಕ್ಷರಾದ ಅಶ್ಫಕ್ ಅಹಮದ್, ಕಾರ್ಯದರ್ಶಿ ಸೈಯದ್ ಅಬ್ಬಾಸ್, ದಾನಿಗಳಾದ ಉದ್ಯಮಿ ಮೊಹಮ್ಮದ್ ಗೌಸ್, ನದೀಂ ಕುಂಟಲಪಾಡಿ, ಸದಸ್ಯರಾದ ಮೊಹಮ್ಮದ್ ಕಾಸಿಂ, ಹಳೆ ವಿದ್ಯಾರ್ಥಿಯಾದ ಮೊಹಮ್ಮದ್ ಹುಸೇನ್, ಸೈಯದ್ ಕಾಸಿಂ, ನಾಸಿರ್ ಇಂಜಿನಿಯರ್, ಏಜಾಜ್ ಶರೀಫ್, ಅಮೀರ್ ಸಾಹೇಬ್, ಮುಬಿನ್ ಸಾಹೇಬ್ ಉಪಸ್ಥಿತರಿದ್ದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಧಾಕರ್ ಪೂಜಾರಿ ಕಾರ್ಯಕ್ರಮವನ್ನು ನಿರೂಪಿಸಿ ಧನ್ಯವಾದವನ್ನು ಸಮರ್ಪಿಸಿದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.